ಕಾರ್ಯಕ್ರಮದ ಪ್ರಾಯೋಜಕರು ಇಂದ್ರಾಳಿ ಜಯಕರ್ ಶೆಟ್ಟಿ, ಆಡಳಿತ ನಿರ್ದೇಶಕರು ಬಡಕುಬೆಟ್ಟು ಸಹಕಾರಿ ಸಂಘ ಪ್ರೈವೇಟ್ ಲಿಮಿಟೆಡ್ ಹಾಗೂ ಸಾಯಿರಾಧ ರೆಸಿಡೆನ್ಸಿ ಬೋರ್ಡಿಂಗ್ ಮತ್ತು ಲಾಡ್ಜಿಂಗ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಉಡುಪಿ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸುಮಿತ್ ಶೆಟ್ಟಿ ಕೌಡೂರು, ಬೈಲೂರು ಜಿಲ್ಲಾ ಪಂಚಾಯತ್ ಸದಸ್ಯರು, ವೀಣಾ ಎಸ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿಗಳು, ಉಡುಪಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಹಾಗೂ ಅಂಬರೀಶ್ ಚಣೆ ಯುವ ಉದ್ಯಮಿ, ಉಡುಪಿ. ವಿಸಿಟ್ ಸಾಯಿ ರೆಸಿಡೆನ್ಸಿ, ಕೃಷ್ಣ ಕೃಪಾ ಕಾಂಪ್ಲೆಕ್ಸ್ ನಿಯರ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಉಡುಪಿ. ಕೃಷ್ಣಂ ವಂದೇ ಜಗದ್ಗುರು. ವಿಶ್ವಮಾನ್ಯ ವಿಶ್ವೇಶ ಪೇಜಾವರ ಶ್ರೀಗಳ ಯಶೋಗಾಥೆ ಕಾರ್ಯಕ್ರಮಕ್ಕೆ ನಲ್ಮೆಯ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಉಡುಪಿ ಎಂದಾಕ್ಷಣ ಎಲ್ಲರ ಮನಪಟಲದಲ್ಲಿ ಬರುವಂತಹದ್ದು ಉಡುಪಿಯಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ನಡೆಯುವಂತಹ ಹಬ್ಬ ಹರಿದಿನಗಳ ಬಗ್ಗೆ. ಪ್ರಿಯ ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯಲ್ಲಿ ನಾವು ಉಡುಪಿಯಲ್ಲಿ ನಡೆಯುವ ವಿಶೇಷವಾದ ವೈಶಿಷ್ಟ್ಯಪೂರ್ಣವಾದ ಹಬ್ಬ ಹರಿದಿನಗಳ ಬಗ್ಗೆ ಒಂದು ಸಣ್ಣ ನೋಟವನ್ನು ಬೀರೋಣ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನ ಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ. ಶ್ರೀಕೃಷ್ಣಾಯ ನಮಃ. ಈ ಮನುಷ್ಯ ಪ್ರತಿಯೊಬ್ಬನೂ ಕೂಡ ಸಂತೋಷದಲ್ಲಿ ಇರಲಿಕ್ಕೆ ಇಷ್ಟಪಡ್ತಾನೆ ಅಲ್ವಾ? ಸಂತೋಷಂ ಜನಯಂ ಪ್ರಾಜ್ಞ. ಮನುಷ್ಯ ಇನ್ನೊಬ್ಬರಿಗೂ ಕೂಡ ತನ್ನ ದೊಡ್ಡ ಉಡುಗೊರೆ ಏನು ಹೇಳಿದರೆ ಸಂತೋಷದ ಒಂದು ಬಾಳ್ವೆ, ಸಂತೋಷದಲ್ಲಿ ಇರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಸಂತೋಷಂ ಜನಯೇತ್ ಪ್ರಾಜ್ಞ. ಬುದ್ಧಿವಂತನಾಗಿದ್ದವನು ಸಂತೋಷವನ್ನು ಕೊಡ್ತಾನೆ, ದಡ್ಡನಾಗಿದ್ದವನು ಮೂರ್ಖನಾಗಿದ್ದವನು ಬೈತಾನೆ, ತಿರಸ್ಕಾರ ಮಾಡ್ತಾನೆ, ನೋವನ್ನು ಕೊಡ್ತಾನೆ. ಹಾಗಿದ್ರೆ ಬುದ್ಧಿವಂತನಾಗಿ ಬದುಕುವ ಮನುಷ್ಯನಿಗೆ ನಾವು ಸಂತೋಷವನ್ನು ಆಚರಿಸಬೇಕಾದ್ರೆ ನಮ್ಮ ಹಿಂದಿನವರು ಒಂದು ಸಂಪ್ರದಾಯ ಮಾಡಿದರು. ಏನು ಸಂಪ್ರದಾಯ? ಹಬ್ಬಗಳ ಆಚರಣೆ. ನೋಡಿ, ಗಣಪತಿ ಚತುರ್ಥಿ ಬಂತು. ಪುಟ್ಟ ಮಕ್ಕಳು ಗಣಪತಿಯ ಪ್ರತಿಮೆಯನ್ನು ಮಾಡುವಂಥದ್ದು, ಗಣಪತಿಯನ್ನು ಪೂಜೆ ಮಾಡುವಂಥದ್ದು, ಗಣಪತಿಯ ಭಜನೆ ಮಾಡುವಂಥದ್ದು, ಗಣಪತಿಯ ಬಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಗಣಪತಿಯ ಪ್ರತಿಮೆ ನೀಡುವಂಥದ್ದು, ಗಣಪತಿಯ ಆರತಿ ಬೆಳಗು, ಎಲ್ಲ ಚಿಕ್ಕ ಮಕ್ಕಳಿಂದ ಹಿರಿಯರ ತನಕ ಎಲ್ರಿಗೂ ಒಂದು ಮನೆಯಲ್ಲಿ ಸಂಭ್ರಮ. ಹಾಗಿದ್ರೆ ಉಡುಪಿಯ ಕೃಷ್ಣನ ಹತ್ತಿರ ಈ ಹಬ್ಬಗಳ ಆಚರಣೆ ಏನು? ಸಂಸ್ಕೃತದಲ್ಲಿ ಹಬ್ಬ ಅಂತ ಹೇಳುವ ಶಬ್ದಕ್ಕೆ ಪರ್ವ ಅಂತ ಹೇಳ್ತಾರೆ. ಪರ್ವ ಅಂದರೆ ವಿಶೇಷವಾದ ಸಂದರ್ಭ. ಅಷ್ಟೂ ಅಲ್ಲದೆ ಅದನ್ನು ತುಳುವಿನಲ್ಲಿ ಪರ್ಬ ಅಂತ ಹೇಳ್ತಾರೆ. ಪರ್ಬ ಅಂದರೆ ನಮಗೆ ಹಬ್ಬ ಆಚರಣೆ, ಉತ್ಸವ ಆಚರಣೆ. ಹಬ್ಬದಲ್ಲಿ ನಾವು ಯುಗಾದಿ ಹಬ್ಬ ಬಂದಾಗ, ಯುಗಾದಿ ಹಬ್ಬ ಮರಳಿ ಬರುತ್ತಿದೆ. ನಾವು ಮನೆಯಲ್ಲಿ ವಿಶೇಷವಾಗಿ ಅಲಂಕಾರ ಮಾಡಿ, ನಮ್ಮಲ್ಲಿ ತುಳುನಾಡಿನಲ್ಲಿ ಕಣಿ ಇಡುವುದು ಅಂತ, ದೇವರಲ್ಲಿ ಕನ್ನಡಿಯೆಲ್ಲ ಇಟ್ಟು ಅದರಲ್ಲಿ ಮುಖವನ್ನೆಲ್ಲ ನೋಡಿ ಆ ಹಬ್ಬವನ್ನು ಆಚರಣೆ ಮಾಡಿ ಹೊಸ ಬಟ್ಟೆಗಳನ್ನು ಧರಿಸಿ ಹಿರಿಯರಿಗೆ ನಮಸ್ಕಾರ ಮಾಡ್ತೇವೆ. ಹಬ್ಬ ಬಂದಾಗ ನಮಗೆ ಜ್ಞಾನಿಗಳು ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಇವತ್ತು ಹಬ್ಬ ಅಂದರೆ ಏನು? ಈಗ ಕೃಷ್ಣ ಜನ್ಮಾಷ್ಟಮಿ ಬಂತು, ಗಣಪತಿ ಚೌತಿ ಬಂತು, ಚುಕ್ಕಲಿ ಮಾಡೋದು, ಉಂಡೆ ಮಾಡೋದು, ಕಡುಬು ಮಾಡೋದು, ತಿನ್ನುವುದು, ಮಜಾ ಮಾಡೋದು. ಅಷ್ಟಕ್ಕೋಸ್ಕರ ಹಬ್ಬ ಸೀಮಿತ ಅಲ್ಲ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಹಬ್ಬಗಳಿಗೂ ಕೂಡ ಒಂದೊಂದು ಹಿನ್ನೆಲೆ ಇದೆ. ಅದನ್ನು ಆಚರಣೆ ಮಾಡಿದರೆ ಹಬ್ಬದಲ್ಲಿ ಜ್ಞಾನಿಗಳು ಹೇಳ್ತಾರೆ 3 ವಿಶೇಷತೆ. ಏನದು? ಒಂದು ಸ್ನಾನ, ಇನ್ನೊಂದು ಮಾನ, 3ನೇದು ದಾನ ಅಂತ. ಏನದು ಸ್ನಾನ? ನೋಡಿ, ನರಕ ಚತುರ್ದಶಿ ಹೇಳ್ತೇವೆ. ಯುಗಾದಿ ಚಾಂದ್ರ ಯುಗಾದಿ ಇರ್ಬೋದು, ಸೌರ ಯುಗಾದಿ ಇರ್ಬೋದು. ಆ ಸಂದರ್ಭದಲ್ಲಿ ಬೆಳಿಗ್ಗೆ ಉಷಕ್ಕಾಲದಲ್ಲಿ ಸೂರ್ಯೋದಯಕ್ಕಿಂತ ಮೊದಲೆದ್ದು ಅಭ್ಯಂಜನ ಸ್ನಾನ ಮಾಡಬೇಕಂತೆ. ದೀಪಾವಳಿ ಹಬ್ಬಕ್ಕಾದಾಗ ನರಕಾಸುರನ ಸಂಹಾರ ಮಾಡಿದ ಕೃಷ್ಣ ಸತ್ಯಭಾಮಿ ಆದ್ದರಿಂದ ಮೈ ತುಂಬ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರಿಂದ ಆ ದಿವಸ ಎಲ್ಲ ಹಿಂದೂಗಳು ಆಗಿದ್ದವರು, ಮುದುಕ ಇರ್ಬೋದು, ಯತಿಗಳಿರ್ಬೋದು, ವಿಧವೆಯರಿರ್ಬೋದು, ಯಾರೇ ಆಗಲಿ, ಯಾವ ವರ್ಣದವರು ಇರ್ಬೋದು, ಅಭ್ಯಾಂಗ ಸ್ನಾನ ಸೂರ್ಯೋದಯಕ್ಕಿಂತ ಮೊದಲು ಮಾಡಿದರೆ ನರಕಂನ ಪಶ್ಯತೆ, ನರಕವನ್ನು ನೋಡುವುದಿಲ್ಲ. ಹಾಗಿದ್ರೆ ಯಾವಾಗೆಲ್ಲ ಮಾಡಬೇಕು ಅಭ್ಯಂಗನ ಸ್ನಾನ? ಸೌರಯುಗಾದಿ, ಚಾಂದ್ರಯುಗಾದಿ, ಬಲಿಪಾಡ್ಯ, ನರಕ ಚತುರ್ದಶಿ, ಈ 4 ದಿವಸ ಶಾಸ್ತ್ರದಲ್ಲಿ ಹೇಳ್ತಾರೆ ಅಭ್ಯಂಗ ಮಾಡಲೇಬೇಕು, ಇಲ್ಲದ್ರೆ ನರಕ ದರ್ಶನ ಆಗುತ್ತೆ. ಹಾಗಿರುವಾಗ ಸ್ನಾನದಿಂದ ಹಬ್ಬವನ್ನು ಆರಂಭ ಮಾಡಿ ದೇವರ ಸಮೀಪಕ್ಕೆ ಬಂದು ದೇವರ ಪೂಜೆ, ನಾವು ಯಾವುದೇ ದೇವರನ್ನು ಪೂಜಿಸಲಿ ಅವರ ಮುಂದೆ ಹೊಸ ಬಟ್ಟೆಯನ್ನಿಟ್ಟು
ದೇವರಿಗೆ ವಿಶೇಷವಾಗಿ ಅಲಂಕಾರ, ಅವರಿಗೆ ನೈವೇದ್ಯಾದಿಗಳನ್ನು ಮಾಡಿ ಈ ಯುಗಾದಿ ಸಂದರ್ಭದಲ್ಲಿ ಪಂಚಾಂಗ ಶ್ರವಣ ಇಂದು ಬರುವ ವರ್ಷ ಆಗಿದೆ ಅಂತ ಹೇಳಿ ನೋಡಿಕೊಂಡು ಅದನ್ನು ನಾವು ಭಗವಂತನಿಗೋಸ್ಕರ ಮೀಸಲು ಸಹಸ್ರನಾಮ ಪಾರಾಯಣಗಳು ಅಥವಾ ದೇವರಿಗೆ ವಿಶೇಷವಾಗಿ ನೈವೇದ್ಯ, ಅಷ್ಟಮಿಯ ದಿವಸ ಚಕ್ಕುಲಿ ಉಂಡೆ ಇತ್ಯಾದಿ ನೈವೇದ್ಯವನ್ನೆಲ್ಲ ರಾತ್ರಿ ಹೊತ್ತಿಗೆ ಮಾಡ್ತೇವೆ, ಬೆಳಗ್ಗೆಯೂ ಮಾಡಬೇಕು ಅಂತೆ ಹಾಗೆಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ತೇವೆ ನಾವು. ಉಡುಪಿಯಲ್ಲಿಯೂ ಕೂಡ ಅದೇ ವಿಶೇಷವಾಗಿ ಹಬ್ಬ ನಡೀತಾ ಇದೆ. ಅದು ದೇವರಿಗೆ ಮಾನ. ಆಮೇಲೆ ಹಿರಿಯರಿಗೋಸ್ಕರ ಎಲ್ಲ ಹಿರಿಯರ ಹತ್ತಿರ ಹೋಗಿ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕಂತೆ. ಅಭಿವಾದನ ಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಾಂ ಚತ್ವಾರಿಮಾನಿ ವರ್ಧಂತೆ ಆಯು ಪ್ರಜ್ಞಾ ಯಶೋಬಲಂ. ಹಿರಿಯರಿಗೆ ಹೋಗಿ ನಮಸ್ಕಾರ ಮಾಡಿದಾಗ ಅವರ ಹಿರಿಯರ ಹೃತ್ಕಮಲ ಅರಳಿ ಮನಪೂರ್ವಕವಾಗಿ ದೀರ್ಘಾಯುಷ್ಮಾನ್ ಭವ ಅಂತ ನಮಗೆ ಆಶೀರ್ವಾದ ಮಾಡ್ತಾರೆ. ಇವತ್ತಿನ ದೊಡ್ಡ ದುರಂತ, ನಾವು ಹಿಂದೂ ಸಂಸ್ಕೃತಿಯಲ್ಲಿ ಒಂದು ಮಾತು ಹೇಳಿದ್ದಾರೆ, ಅಭಿವಾದನ ಶೀಲಸ್ಯ. ಹಿರಿಯರಿಗೆ ನಮಸ್ಕಾರ ಮಾಡದೇ ಇದ್ದರೆ, ಅವರನ್ನು ತಿರಸ್ಕಾರ ಮಾಡಿದರೆ, ಅವರಿಗೆ ನೋವಾದರೆ ಇವನ ಆಯುಷ್ಯ ಕ್ಷೀಣ ಆಗ್ತದಂತೆ. ಅದೊಂದು ವೈಜ್ಞಾನಿಕವಾದದ್ದು. ಅವರಿಗೆ ಹೃದಯ ತುಂಬಿ ನಮಗೆ ಆಶೀರ್ವಾದ ಮಾಡಿದರೆ ನಮಗೆ ಬಲ ಬರ್ತದೆ, ಶಕ್ತಿ, ವೀರ್ಯ, ತೇಜಸ್ಸು ಎಲ್ಲ ಬರ್ತದೆ. ಅದಕ್ಕೋಸ್ಕರ ನಿತ್ಯಂ ನಮ್ಮಲ್ಲಿ ವೃದ್ಧರಿದ್ದಾರೆ, ನಾವು ಅವರನ್ನು ವೃದ್ಧಾಶ್ರಮಕ್ಕೆ ಕಳಿಸೋದು ಅಥವಾ ಅವರನ್ನು ತಿರಸ್ಕಾರ ಮಾಡಿ ನಾವೆಲ್ಲೋ ಫ್ಲ್ಯಾಟ್ನಲ್ಲಿ ಕೂತ್ಕೊಳ್ಳೋದು ಮಾಡಬಾರ್ದು. ಅವರೊಟ್ಟಿಗೆ ಇದ್ದು ನಾವು ನಾಳೆ ವೃದ್ಧರಾಗ್ಬೋದು, ನಮ್ಮ ಮಕ್ಕಳು ತಿರಸ್ಕಾರ ಮಾಡಬಾರ್ದು ಹೇಳುವ ಅಭಿಪ್ರಾಯ ಇದ್ದರೆ ಅವರೊಟ್ಟಿಗಿದ್ದು ಅವರನ್ನು ಸೇವೆ ಮಾಡಬೇಕಂತೆ. ಇದರಿಂದ ಏನಾಗ್ತದೆ, ಆಯು ಪ್ರಜ್ಞಾ ಯಶೋಬಲ, ಆಯುಷ್ಯ, ಪ್ರಜ್ಞಾಶಕ್ತಿ, ಬಲ, ಇದೆಲ್ಲ ಆ ಪ್ರಜ್ಞಾ ಕೀರ್ತಿ ಇದು ಬರುತ್ತಂತೆ. ಅದಕ್ಕೋಸ್ಕರ ಈ ಹಬ್ಬದ ಆಚರಣೆಯಲ್ಲಿ 2ನೆಯ ಸ್ಥಾನವನ್ನು ಕೊಟ್ಟರು ಮಾನ, 3ನೇದು ದಾನ. ನಾವು ಹಿಂದೂ ಸಂಸ್ಕೃತಿಯಲ್ಲಿ ನಮ್ಮ ದೇವಸ್ಥಾನಗಳಿಗೆ ಹೋಗೋಣ, ಹೊಸ ಬಟ್ಟೆನ ಕೊಟ್ಟು ಧರಿಸೋಣ, ಕೆಲಸದವರಿಗೆ ಇರಬಹುದು, ಮನೆ ಎಲ್ಲರಿಗೂ ಕೂಡ ಸಂಭ್ರಮದ ಆಚರಣೆ ಮಾಡೋಣ, ದೇವರ ದರ್ಶನವನ್ನು ಮಾಡಿ ಅಲ್ಲಿ ಕೈ ತುಂಬ ಬಡಬಗ್ಗರಿಗೆ, ದೇವರಿಗೆ ಏನಾದರೂ ಕಾಣಿಕೆ, ಏನಾದರೂ ದೇಣಿಗೆಯನ್ನು ಕೊಟ್ಟು ಹಬ್ಬವನ್ನು ಆಚರಿಸಬೇಕು ಅಂತ ಹೇಳಿದ್ದಾರೆ. ಇದೇ ರೀತಿ ಉಡುಪಿಯ ಪ್ರತಿ ಹಬ್ಬಗಳು ಕೂಡ, ನಾವು ಯುಗಾದಿಯ ಹಬ್ಬವನ್ನು ತಗೊಂಡ್ರೆ ಅಲ್ಲಿಯೂ ಕೂಡ ಬಟ್ಟೆ ಧರಿಸುವಂಥದ್ದು. ಮುಂದಕ್ಕೆ ಪ್ರತಿಯೊಂದು ಹಬ್ಬಗಳು ಕೂಡ ಬರ್ತಾ ಇದೆ. ಅಕ್ಷಯ ತೃತೀಯ ಅಂತ ಇವತ್ತಿನ ದಿವಸ ಬರೀ ಚಿನ್ನ ತಗೊಳ್ಬೇಕು ಹೇಳ್ತಾರೆ. ಅಕ್ಷಯ ತೃತೀಯಗೂ ಚಿನ್ನಕ್ಕೂ ಸಂಬಂಧ ಇಲ್ಲ. ಅಕ್ಷಯ ಅಂದರೆ ನಾಶ ಆಗದೇ ಇದ್ದದ್ದು. ನೀವೇನನ್ನು ಮಾಡ್ತೀರಿ ಅದು ನಾಶರಹಿತವಾಗ್ತದೆ. ಹಾಗಿದ್ರೆ ಪುಣ್ಯ ಮಾಡಿದಿರಿ, ಒಂದು ಬಾರಿ ಒಬ್ಬರಿಗೆ 10 ರೂಪಾಯಿ ಕೊಟ್ರಿ, ನಿಮಗೆ ಬಡಬಗ್ಗರ ಬಗ್ಗೆ ಕೊಟ್ರಿ, ವಿದ್ಯಾರ್ಥಿಗಳಿಗೆ ಕೊಟ್ರಿ, ಆಸ್ಪತ್ರೆಯಲ್ಲಿದ್ದವರಿಗೆ ಕೊಟ್ರಿ, ಅಥವಾ ಬ್ರಾಹ್ಮಣರಿಗೆ ದಾನ ಧರ್ಮವನ್ನು ಮಾಡಿದ್ರಿ, ಅಕ್ಷಯ ಆಗುತ್ತೆ. ಹರಿಯ ಸ್ಮರಣೆ ಮಾಡಿದ್ರಿ, ಅಕ್ಷಯ ಆಗುತ್ತೆ. ಪಾಪ ಮಾಡಿದ್ರಿ, ಅಕ್ಷಯ ಆಗುತ್ತೆ. ಅಂತಹ ಅಕ್ಷಯ ತೃತೀಯ ಇರಬಹುದು, ಪರಶುರಾಮ ಜಯಂತಿ ಹೇಳ್ತಾರೆ. ಈ ರೀತಿ ಎಲ್ಲ ಹಬ್ಬಗಳನ್ನು ಕೂಡ ವಿಶೇಷವಾಗಿ ಉಡುಪಿಯಲ್ಲಂತೂ ವಿಶೇಷ ಒಂದೊಂದು ಹಬ್ಬ ಹುಣ್ಣಿಮೆಗಳನ್ನು ಕೂಡ ಕೃಷ್ಣ ಮಠದಲ್ಲಿ ಬೇರೆ ಬೇರೆ ರೀತಿಯ ಆಚರಣೆ ಮಾಡ್ತಾರೆ. ನಾಗರ ಪಂಚಮಿ, ನಾಗನಿಗೆ ತನುವನ್ನು ಎರೆದು ಈ ಭೂಮಿಯನ್ನು ತಂಪುಗೊಳಿಸುವಂತಹದ್ದು. ನಾಗದೇವರಿಗೆ ನೆರಳು ಮತ್ತು ನೀರು ಆಶ್ರಯ ಬೇಕು. ಅದನ್ನು ನಾವು ಕೊಟ್ಟಾಗ ಪ್ರಕೃತಿಯನ್ನು ಉಳಿಸದ ಹಾಗೆ.
ಪ್ರತಿಯೊಂದು ಗಣಪತಿ ಚತುರ್ಥಿ, ಕೃಷ್ಣ ಜನ್ಮಾಷ್ಟಮಿ, ಚಾತುರ್ಮಾಸ ವ್ರತ ಎಲ್ಲವನ್ನು ಕೂಡ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ದೀಪಾವಳಿ ಅಂತೂ ಕೂಡ ಮೂರ್ಣ ಹಬ್ಬಗಳಲ್ಲಿ ರಾಜ. 3-4 ದಿವಸ ದೀಪಾವಳಿಯನ್ನು ಆಚರಿಸ್ತಾರೆ. ಕೃಷ್ಣ ಜನ್ಮಾಷ್ಟಮಿ ವಿಶೇಷವಾಗಿ ಉಡುಪಿಯಲ್ಲಿ ಆಚರಿಸ್ತಾರೆ. ಹಾಗಿದ್ರೆ ಕೃಷ್ಣಾಷ್ಟಮಿ, ಕೃಷ್ಣ ದ್ವಾರಕೆಯಿಂದ ಬಂದ ಕೃಷ್ಣನಿಗೆ ಏನು ಮಾಡಬೇಕು ಹಬ್ಬ ಆಚರಣೆ? ಹುಲಿವೇಷ ಹಾಕುವುದು ಕುಣಿಯುವುದಲ್ಲ. ಶಾಸ್ತ್ರಕಾರರು ಅದರ ಬಗ್ಗೆ ಎಚ್ಚರಿಸ್ತಾರೆ. ಅದ್ಯಸ್ತಿತ್ವ ನಿರಾಹಾರ ಶುಭಭೂತೆ ಪುರುಷೋತ್ತಮ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಯಸ್ಮಿನ್ ಕೃಷ್ಣಾಷ್ಟಮಿ ದಿನ. ಇದೊಂದು ವಿಶೇಷವಾದ ಹಬ್ಬ. ಏನು? ಅದ್ಯಸ್ತಿತ್ವ ನಿರಾಹಾರ. ಕೃಷ್ಣಾಷ್ಟಮಿ ಆರಂಭ ಆದಾಗ ಶುದ್ಧ ಉಪವಾಸ ಮಾಡಬೇಕಂತ. ಎಲ್ಲಿ ತನಕ? ರಾತ್ರಿ 12 ಗಂಟೆ ಕೃಷ್ಣ ಹುಟ್ಟುವ ತನಕ, ಚಂದ್ರೋದಯ ಕಾಲದಲ್ಲಿ ಅಲ್ಲಿ ತನಕ ಏನನ್ನೂ ತೆಗೊಳ್ಳದೆ ಭಕ್ತಿಯಿಂದ ಅಂದರೆ ದೇವಕಿಗೆ ಗರ್ಭ ಪ್ರಸವ ನೋವು ಆಗ್ತಾ ಉಂಟು ಹೇಳೋ ಒಂದು ಸೂಚನೆ. ಅದಕ್ಕೋಸ್ಕರ ನಾವು ಉಪವಾಸವನ್ನು ಮಾಡಿ ಕೃಷ್ಣನ ಶಾಲಗ್ರಾಮ ಇರ್ಬೋದು, ಪ್ರತಿಮೆ ಇರ್ಬೋದು, ಬಿಲ್ವಾರ್ಚನೆಯನ್ನು ಮಾಡಿ ಅಲ್ಲಿ ಕೃಷ್ಣನಿಗೆ ಪೂಜೆಯನ್ನು ಕೃಷ್ಣನ ಮಠದಲ್ಲಿ ಮಾಡ್ತಾರೆ. ಅದನ್ನು ನಾವು ಅನುಕರಣೆ ನಮ್ಮ ಮನೆಯಲ್ಲಿಯೂ ಕೂಡ ಮಾಡಬಹುದು. ರಾತ್ರಿ ಹೊತ್ತಿಗೆ ಪೂಜೆಯನ್ನು ಮಾಡಿ ಅಲ್ಲಿ ಚಕ್ಕುಲಿ ಇತ್ಯಾದಿ ನೈವೇದ್ಯ ಮಗುವಿಗೆ ಇಷ್ಟ ಅಂತ ಹೇಳಿ ಮಾಡಿ ಮರುದಿವಸ ತನಕ ಉಪವಾಸ ಮಾಡಿ ಮರುದಿವಸ ಪುನಃ ಮುಖ್ಯ ಪ್ರಾಣದೇವರು ಅಂತ ನಾವು ಹೇಳ್ತೀವಿ, ಕೃಷ್ಣನ ಬಲಭಾಗದಲ್ಲಿದ್ದಾರೆ, ಅವರಿಗೆ ನೈವೇದ್ಯವನ್ನು ಮಾಡಿ ಹಬ್ಬವನ್ನು ಆಚರಿಸಬೇಕು, ಊಟ ಮಾಡಬೇಕು ಅಂತ. ಹಾಗಿದ್ರೆ ಬರೀ ಹಬ್ಬ ಅಂದರೆ ಮನರಂಜನೆಗೆ ಅಥವಾ ಗಮ್ಮತ್ತು ಮಾಡಲಿಕ್ಕೆ, ತಿನ್ನಲಿಕ್ಕೆ, ಉಣ್ಲಿಕ್ಕೆ ಮಾಡಿದ್ದಲ್ಲ. ಕೆಲವು ಹಬ್ಬಗಳಲ್ಲಿ ಕೆಲವು ವಿಶೇಷ ಇದೆ. ಇದೇ ರೀತಿ ಕೃಷ್ಣ ಜನ್ಮಾಷ್ಟಮಿ, ದೀಪಾವಳಿ ಪ್ರತಿಯೊಂದು ಹಬ್ಬವನ್ನು ಕೂಡ ವಿಶೇಷವಾಗಿ ಆಚರಣೆ ಮಾಡ್ತಾರೆ ಆ ಕೃಷ್ಣ ಮಠದಲ್ಲಿ. ಆ ಕೃಷ್ಣ ಮಠದಲ್ಲಿ ಮಾಡಿದ ಸಂಪ್ರದಾಯದಲ್ಲಿ ಕೃಷ್ಣ ಭಕ್ತರಾದ ನಾವು ಕೂಡ ಹಬ್ಬ ಆಚರಣೆಯಿಂದ ನಮ್ಮ ಬಾಳನ್ನು ಹಸನುಗೊಳಿಸುವ ಉಡುಪಿಯಲ್ಲಿ ಶ್ರೀಕೃಷ್ಣನ ಪ್ರತಿಷ್ಠಾಪನೆಗೈದ ಸವಿನೆನಪಿಗಾಗಿ ಪ್ರತಿ ವರ್ಷವೂ ನಡೆಯುವಂತಹ ಸಪ್ತೋತ್ಸವ, ಹಾಗೆಯೇ ಮಕರ ಸಂಕ್ರಾಂತಿಯ ಮರುದಿನ ನಡೆಯುವ 3 ರಥಗಳೊಂದಿಗಿನ ಹಗಲು ತೇರು ಉತ್ಸವ ತನ್ನದೇ ಆದ ಒಂದು ವೈಶಿಷ್ಟ್ಯವನ್ನು ಹೊಂದಿದೆ. ಉಡುಪಿಯಲ್ಲಿ ಇನ್ನು ಇಂತಹ ಹಲವು ಹಬ್ಬ ಹರಿದಿನಗಳ ವಿಶೇಷವಾದ ಆಚರಣೆ ಇದೆ. ಇಂತಹ ಹಬ್ಬ ಹರಿದಿನಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯುವ ಒಂದು ಸಣ್ಣ ಪುಟ್ಟ ವಿರಾಮದ ನಂತರ
ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂದ್ರಾಳಿ ಜಯಕರ್ ಶೆಟ್ಟಿ, ಆಡಳಿತ ನಿರ್ದೇಶಕರು ಬಡಕುಬೆಟ್ಟು ಸಹಕಾರಿ ಸಂಘ ಪ್ರೈವೇಟ್ ಲಿಮಿಟೆಡ್ ಹಾಗೂ ಸಾಯಿರಾಧ ರೆಸಿಡೆನ್ಸಿ ಬೋರ್ಡಿಂಗ್ ಮತ್ತು ಲಾಡ್ಜಿಂಗ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಉಡುಪಿ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸುಮಿತ್ ಶೆಟ್ಟಿ ಕೌಡೂರು, ಬೈಲೂರು ಜಿಲ್ಲಾ ಪಂಚಾಯತ್ ಸದಸ್ಯರು, ವೀಣಾ ಎಸ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿಗಳು, ಉಡುಪಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಹಾಗೂ ಅಂಬರೀಶ್ ಚಣೆ ಯುವ ಉದ್ಯಮಿ, ಉಡುಪಿ. ವಿಸಿಟ್ ಸಾಯಿ ರೆಸಿಡೆನ್ಸಿ, ಕೃಷ್ಣಕೃಪಾ ಕಾಂಪ್ಲೆಕ್ಸ್ ನಿಯರ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂದ್ರಾಳಿ ಜಯಕರ್ ಶೆಟ್ಟಿ, ಆಡಳಿತ ನಿರ್ದೇಶಕರು ಬಡಕುಬೆಟ್ಟು ಸಹಕಾರಿ ಸಂಘ ಪ್ರೈವೇಟ್ ಲಿಮಿಟೆಡ್ ಹಾಗೂ ಸಾಯಿರಾಧ ರೆಸಿಡೆನ್ಸಿ ಬೋರ್ಡಿಂಗ್ ಮತ್ತು ಲಾಡ್ಜಿಂಗ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಉಡುಪಿ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸುಮಿತ್ ಶೆಟ್ಟಿ ಕೌಡೂರು, ಬೈಲೂರು ಜಿಲ್ಲಾ ಪಂಚಾಯತ್ ಸದಸ್ಯರು, ವೀಣಾ ಎಸ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿಗಳು, ಉಡುಪಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಹಾಗೂ ಅಂಬರೀಶ್ ಚಣೆ ಯುವ ಉದ್ಯಮಿ, ಉಡುಪಿ. ವಿಸಿಟ್ ಸಾಯಿ ರೆಸಿಡೆನ್ಸಿ, ಕೃಷ್ಣಕೃಪಾ ಕಾಂಪ್ಲೆಕ್ಸ್ ನಿಯರ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಉಡುಪಿ. ಪುಟ್ಟ ವಿರಾಮದ ನಂತರ ವಿಶ್ವಮಾನ್ಯ ವಿಶ್ವೇಶ ಪೇಜಾವರ ಶ್ರೀಗಳ ಯಶೋಗಾಥೆ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ಹರಿಯೋತ್ತಮ ಸರ್ವೋತ್ತಮನ ಊರು, ಹಬ್ಬ ಹರಿದಿನಗಳ ತವರು. ಇಲ್ಲಿ ಮಕರ ಸಂಕ್ರಾಂತಿ, ಜನ್ಮಾಷ್ಟಮಿ, ಸಪ್ತೋತ್ಸವ ಹೀಗೆ ವಿವಿಧ ಬಗೆಯ ಹಲವಾರು ಹಬ್ಬ ಹರಿದಿನಗಳು ತನ್ನದೇ ರೀತಿಯ ಆಚರಣೆಯಲ್ಲಿ ನಡೆದುಕೊಂಡು ಬರುತ್ತಿದೆ. ಇಂದಿನ ನಮ್ಮ ಸಂಚಿಕೆಯಲ್ಲಿ ಇಲ್ಲಿ ನಡೆಯುವ ಹಲವು ಹಬ್ಬ ಹರಿದಿನಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ.
ಉಡುಪಿ ಋಷಿಕೇಶನ ತವರೂರು. ಆದುದರಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಇಲ್ಲಿ ಬಹು ವಿಜೃಂಭಣೆಯಿಂದ ವೈಶಿಷ್ಟ್ಯಪೂರ್ಣದಿಂದ ನಡೆಯುತ್ತದೆ.
ಶ್ರೀಕೃಷ್ಣನ ಮೃಣ್ಮಯ ಮೂರ್ತಿಯ ಉತ್ಸವ, ಹುಲಿವೇಷಗಳ ಅಬ್ಬರ ಹಬ್ಬ ನೋಡುಗರಿಗಂತೂ ಇದು ಕಣ್ಮನವನ್ನು ಸೆಳೆಯುತ್ತದೆ ಹಾಗೂ ನೋಡುಗರು ಭಕ್ತಿ ಭಾವದ ಪರವಶೆಯಲ್ಲಿ ಮುಳುಗುತ್ತಾರೆ. ಬನ್ನಿ ವೀಕ್ಷಕರೇ, ಉಡುಪಿಯಲ್ಲಿ ನಡೆಯುವ ಕೃಷ್ಣ ಜನ್ಮಾಷ್ಟಮಿಯ ಬಗೆಗಿನ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂದ್ರಾಳಿ ಜಯಕರ್ ಶೆಟ್ಟಿ, ಆಡಳಿತ ನಿರ್ದೇಶಕರು, ಬಡಕುಪೆಟ್ಟು ಸಹಕಾರಿ ಸಂಘ ಪ್ರೈವೇಟ್ ಲಿಮಿಟೆಡ್ ಹಾಗೂ ಸಾಯಿರಾಧ ರೆಸಿಡೆನ್ಸಿ ಬೋರ್ಡಿಂಗ್ ಮತ್ತು ಲಾಡ್ಜಿಂಗ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಉಡುಪಿ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸುಮಿತ್ ಶೆಟ್ಟಿ ಕೌಡೂರು, ಬೈಲೂರು ಜಿಲ್ಲಾ ಪಂಚಾಯತ್ ಸದಸ್ಯರು, ವೀಣಾ ಎಸ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿಗಳು, ಉಡುಪಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಹಾಗೂ ಅಂಬರೀಶ್ ಚಣೆ ಯುವ ಉದ್ಯಮಿ, ಉಡುಪಿ. ವಿಸಿಟ್ ಸಾಯಿ ರೆಸಿಡೆನ್ಸಿ ಕೃಷ್ಣ ಕೃಪಾ ಕಾಂಪ್ಲೆಕ್ಸ್ ನಿಯರ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂದ್ರಾಳಿ ಜಯಕರ್ ಶೆಟ್ಟಿ, ಆಡಳಿತ ನಿರ್ದೇಶಕರು, ಬಡಕುಪೆಟ್ಟು ಸಹಕಾರಿ ಸಂಘ ಪ್ರೈವೇಟ್ ಲಿಮಿಟೆಡ್ ಹಾಗೂ ಸಾಯಿರಾಧ ರೆಸಿಡೆನ್ಸಿ ಬೋರ್ಡಿಂಗ್ ಮತ್ತು ಲಾಡ್ಜಿಂಗ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಉಡುಪಿ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸುಮಿತ್ ಶೆಟ್ಟಿ ಕೌಡೂರು, ಬೈಲೂರು ಜಿಲ್ಲಾ ಪಂಚಾಯತ್ ಸದಸ್ಯರು, ವೀಣಾ ಎಸ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿಗಳು, ಉಡುಪಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಹಾಗೂ ಅಂಬರೀಶ್ ಚಣೆ ಯುವ ಉದ್ಯಮಿ, ಉಡುಪಿ. ವಿಸಿಟ್ ಸಾಯಿ ರೆಸಿಡೆನ್ಸಿ ಕೃಷ್ಣ ಕೃಪಾ ಕಾಂಪ್ಲೆಕ್ಸ್ ನಿಯರ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಉಡುಪಿ. ಸಣ್ಣ ವಿರಾಮದ ನಂತರ ವಿಶ್ವಮಾನ್ಯ ವಿಶ್ವೇಶ ಪೇಜಾವರ ಶ್ರೀಗಳ ಯಶೋಗಾಥೆ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಪ್ರತಿಯೊಂದು ಹಬ್ಬ ಹರಿದಿನಗಳಿಗೂ ಸ್ಮೃತಿ, ಸಂಪ್ರದಾಯ ಅಥವಾ ಪುರಾಣಗಳಲ್ಲಿ ಅದರದೇ ಆದ ವಿಧಿವಿಧಾನಗಳಿವೆ. ಆ ವಿಧಿವಿಧಾನಗಳ ಪೂರ್ವಕವಾಗಿ ಪ್ರತಿಯೊಂದು ಹಬ್ಬಗಳು ಆಚರಿಸಲ್ಪಡುತ್ತವೆ. ಉಡುಪಿಯಲ್ಲಿ ಆಚರಿಸುವಂತಹ ಪ್ರತಿಯೊಂದು ಹಬ್ಬ ಹರಿದಿನಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನಮ್ಮ ಇಂದಿನ ಸಂಚಿಕೆಯಲ್ಲಿ ಪಡೆದುಕೊಳ್ಳೋಣ.
ಹಬ್ಬಾಚರಣೆಗಳು ನಮ್ಮ ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಹೋಗ್ತದೆ ಹೇಳಿದರೆ, ನಾವು ಹಿರಿಯರಿಗೆ ಕೊಟ್ಟ ಗೌರವ, ಹಿರಿಯರಿಗೆ ಮಾಡಿದ ನಮಸ್ಕಾರ, ಹಿರಿಯರಿಂದ ಪಡೆದ ಆಶೀರ್ವಾದ ನಮ್ಮ ಜೀವನದುದ್ದಕ್ಕೂ ಬರ್ತದೆ ಇಂತಹ ಹಬ್ಬಗಳನ್ನು ನಾವು ಆಚರಣೆ ಮಾಡುವ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು.
ಹಲವಾರು ಹಬ್ಬ ಹರಿದಿನಗಳಿಗೆ ತವರೂರಾದ ಉಡುಪಿ ನಾಡಿನ ಸೊಗಡಿನ ನಡೆನುಡಿಗಳನ್ನು ಜಗತ್ವಿದ್ಯಂತ ಸಾರುತ್ತದೆ. ಅಂತಹ ಹಬ್ಬ ಹರಿದಿನಗಳಲ್ಲಿ ವೈಭವೋಪೇತವಾಗಿ ಸಾಂಗವಾಗಿ ನೆರವೇರುವಂತಹ ಹಬ್ಬ ಪರ್ಯಾಯೋತ್ಸವ. ಇದು ನಾಡಿನ ಹಬ್ಬ. ಈ ಹಬ್ಬದ ಕುರಿತಾಗಿ ಇನ್ನಷ್ಟು ವಿವರವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮ್ಮ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ನಾನು ಭಾಗ್ಯಶ್ರೀ ಐತಾಳ್ ಕರಂಬಳ್ಳಿ ನಿಮಗೆಲ್ಲರಿಗೂ ಮಾಡುವ ಆತ್ಮೀಯ ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂದ್ರಾಳಿ ಜಯಕರ್ ಶೆಟ್ಟಿ, ಆಡಳಿತ ನಿರ್ದೇಶಕರು ಬಡಗುಬೆಟ್ಟು ಸಹಕಾರಿ ಸಂಘ ಪ್ರೈವೇಟ್ ಲಿಮಿಟೆಡ್ ಹಾಗೂ ಸಾಯಿರಾಧ ರೆಸಿಡೆನ್ಸಿ ಬೋರ್ಡಿಂಗ್ ಮತ್ತು ಲಾಡ್ಜಿಂಗ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಉಡುಪಿ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಸುಮಿತ್ ಶೆಟ್ಟಿ ಕೌಡೂರು, ಬೈಲೂರು ಜಿಲ್ಲಾ ಪಂಚಾಯತ್ ಸದಸ್ಯರು, ವೀಣಾ ಎಸ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿಗಳು, ಉಡುಪಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಹಾಗೂ ಅಂಬರೀಶ್ ಚಣೆ ಯುವ ಉದ್ಯಮಿ, ಉಡುಪಿ. ವಿಸಿಟ್ ಸಾಯಿ ರೆಸಿಡೆನ್ಸಿ, ಕೃಷ್ಣ ಕೃಪಾ ಕಾಂಪ್ಲೆಕ್ಸ್ ನಿಯರ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಉಡುಪಿ.